ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ನಿರಂತರವಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ವಿಎಚ್ಪಿ ಮುಖಂಡರು ಜಿಲ್ಲಾಡಳಿತ ಈ ಬಗ್ಗೆ ಗಂಭೀರವಾಗಿ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪಲ್, ಕುದ್ರೋಳಿ ಕಸಾಯಿಖಾನೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಇತರ ಕಡೆಗಳಲ್ಲಿಯೂ ಅಕ್ರಮ ಕಸಾಯಿಖಾನೆಯಲ್ಲಿ ಗೋವಧೆ ನಡೆಯುತ್ತಿದೆ. ಆದರೆ ಜಿಲ್ಲಾಡಳಿತ ಈ ಬಗ್ಗೆ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳದ ಕಾರಣ ಜಿಲ್ಲೆಯಲ್ಲಿ ನಿರಂತರವಾಗಿ ಗೋಹತ್ಯೆ, ಗೋಕಳ್ಳತನ, ಅಕ್ರಮ ಗೋ ಸಾಗಾಟ ನಡೆಯುತ್ತಿದೆ. ಇದು ವ್ಯವಸ್ಥಿತ ದಂಧೆಯಾಗಿದ್ದು ಇದರ ಹಿಂದೆ ಕಾಣದ ಕೈಗಳ ಕೈವಾಡವಿದೆ. ಪೊಲೀಸ್ ಇಲಾಖೆ ಈ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೊಂದು ವ್ಯವಸ್ಥಿತವಾದಂಥ ಇದೊಂದು ಮಾಫಿಯಾ ದಂಧೆ. ಇವತ್ತೇನು ನಾವು ಡ್ರಗ್ಸ್ ಮಾಫಿಯಾ ಅಂತ ಕರಿತೀವಿ, ಅದೇ ರೀತಿ ಗೋವಿನ ಒಂದು ಒಂದು ದೊಡ್ಡದಾದಂಥ ಒಂದು ನೆಟ್ವರ್ಕ್ ಇದೆ. ಇವತ್ತು ದುಡ್ಡಿಗೋಸ್ಕರ ಕಳ್ಳತನ ಮಾಡಿಕೊಂಡು ಒಂದೊಂದು ವಾಹನದಲ್ಲಿ ಎರಡೆರಡು ಜಾನುವಾರುಗಳನ್ನು ಹಾಕಿ ಸಾಗಾಟ ಮಾಡಿ ಈ ರೀತಿ ಕಸಾಯಿಖಾನೆಗೆ ಕೊಂಡೋಗಿ ಕಡಿದು ಮಾಂಸ ಮಾಡುವಂಥ ಕೆಲಸ ಇವತ್ತು ನಿರಂತರವಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಿದ್ದು, ಒಂದು ವಿಶೇಷವಾದಂಥ ನೀವು ತಂಡವನ್ನು ರಚನೆ ಮಾಡಬೇಕು. ನೀವು ಯಾವ ರೀತಿ ನಿಮಗೆ ಸಹಕಾರ ಬೇಕು ಅದಕ್ಕೆಲ್ಲವೂ ನಮ್ಮ ಕಾರ್ಯಕರ್ತರು ಸಹಕಾರ ಕೊಡಲಿಕ್ಕೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ನಾವು ಯಾವಾಗಲೂ ಜಿಲ್ಲಾಡಳಿತಕ್ಕೆ